ಇದು 20 ವರ್ಷ ಹಳೆಯ ಬ್ಲೌಸ್. ಬಣ್ಣ ಹೋಗಿದೆ, ಬಟ್ಟೆ ಹರಿದಿದೆ. ಇದನ್ನು ನೋಡಿ ಹೆಚ್ಚಿನವರು ಇದನ್ನು ಎಸೆಯುವುದೇ ಉತ್ತಮ ಅಂತ ಅನ್ಕೊಂಡಿರ್ತೀರ ಅಲ್ವಾ? ಆದರೆ ನಾನು ಅದನ್ನೇ ಹೊಸ ಬ್ಲೌಸ್ ಆಗಿ ರೀಡಿಸೈನ್ ಮಾಡಿದ್ದೇನೆ. ಈ ಬ್ಲೌಸನ್ನು ನೋಡಿದಾಗ ನನಗೂ ಒಂದು ಕ್ಷಣ ಇದನ್ನು ಹೇಗಪ್ಪ ರೀಡಿಸೈನ್ ಮಾಡೋದು ಅಂತ ಅನಿಸ್ಬಿಡ್ತು. ಆದರೆ ಕೊನೆಯಲ್ಲಿ ಬಂದ ರಿಸಲ್ಟ್ ನೋಡಿ ನಾನೇ ಅಚ್ಚರಿಪಟ್ಟೆ. ಬನ್ನಿ ಹಾಗಾದರೆ ಸಂಪೂರ್ಣ ಪ್ರೊಸೆಸ್ ಈ ವಿಡಿಯೋದಲ್ಲಿ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡುವಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಸಾರಿಗೆ 8 ವರ್ಷ ಆಯಿತು. ಬ್ಲೌಸಲ್ಲೂ ಕೂಡ 8 ವರ್ಷ ಆಗಿದೆ. 8 ವರ್ಷ ಅಂದರೆ ನಾವು ಒಂದೇ ಸಪುರ ಆಗಿರ್ತೀವಿ, ದಪ್ಪ ಆಗಿರ್ತೀವಿ. ಸ್ಯಾರಿ ಅಂತೂ ಒಳ್ಳೆ ಕಂಡೀಷನಲ್ಲಿರುತ್ತೆ. ಪಾರ್ಟಿವೇರ್ ಸ್ಯಾರೀಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತೀವಿ, ಒಳ್ಳೆಯದಾಗಿರುತ್ತೆ. ಆದರೆ ಬ್ಲೌಸ್ ಕೂಡ ನೋಡಿ, ಬ್ಲೌಸ್ ಕೂಡ ಚೆಂದ ಇದೆ. ಆದರೆ ಇದು ಟೈಟ್ ಆಗಿಬಿಡುತ್ತೆ, ಅಥವಾ ಕೆಲವರಿಗೆ ಬ್ಲೌಸ್ ಲೂಸ್ ಆಗಿಬಿಡುತ್ತೆ. ಅದು ಬ್ಲೌಸ್ ಒಳ್ಳೆ ಕಂಡೀಷನಲ್ಲಿರುತ್ತೆ. ಕೆಲವೊಂದು ಸಲ ಬ್ಲೌಸ್ ಅಲ್ಲಲ್ಲಿ ಹರಿದಿರುತ್ತೆ. ಯಾಕಪ್ಪ ಇದು ಹಾಕೋದು, ಹರಿದಿದೆ, ಟೈಟ್ ಆಗುತ್ತೆ. ಕೆಲವೊಂದು ಸಲ ಒಳಗಡೆ ಮೆಟೀರಿಯಲ್ ಇರಲ್ಲ ಬಿಡಿಸಲಿಕ್ಕೆ. ತುಂಬ ಪ್ರಾಬ್ಲಮ್ ಬರುತ್ತೆ. ಸ್ಟಿಚಿಂಗ್ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ಫಿಟ್ಟಿಂಗ್ಸ್ ಪ್ರಾಬ್ಲಮ್ ಇರ್ಬೋದು. ಹೀಗೆ ಹಲವಾರು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ, ಆ ಬ್ಲೌಸ್ ಸರಿ ಇಲ್ಲ ಅಂತ ಸ್ಯಾರಿ ಕೂಡ ಹಾಕೋದಿಲ್ಲ, ಹಾಗೆ ಇಟ್ಬಿಡ್ತೀವಿ. ಸೊ ಲಾಸ್ಟ್ ಟೈಮ್ ನನ್ನ ರಿಲೇಟಿವ್ ಒಬ್ಬರು, ಅವರು ಅಂಥದ್ದೇ ಒಂದು 10-15 ಇಯರ್ಸ್ ಓಲ್ಡ್ ಬ್ಲೌಸಸ್, ಸಾರಿ ಬ್ಲೌಸಸ್ ಅವರು ನನಗೆ ತಂದು ಕೊಟ್ಟಿದ್ರು. ಅದು 10-15 ವರ್ಷ ಹಳೆಯಿತ್ತು ಸಾರಿ ಬ್ಲೌಸ್. ಅದರಲ್ಲಿ ಅವರ ವೆಡ್ಡಿಂಗ್ ಸಾರಿ ಬ್ಲೌಸ್ ಕೂಡ ಇತ್ತಾಯ್ತಾ. ಸೊ ಅದನ್ನು ಕೊಟ್ಬಿಟ್ಟು ನನಗೆ ಹೇಳಿದರು, ಸ್ಯಾರೀಸ್ ಎಲ್ಲ ಒಳ್ಳೆ ಕಂಡೀಷನಲ್ಲಿದೆ, ಬ್ಲೌಸ್ ಒಂದು ಫಿಟ್ ಆಗ್ತಿಲ್ಲ, ಒಳಗೆ ಬಿಡಿಸುವ ಅಂದರೆ ಮೆಟೀರಿಯಲ್ ಕೂಡ ಇಲ್ಲ. ಕೆಲವು ಮೆಟೀರಿಯಲ್ ಒಂದು ಇಂಚ್ 2 ಇಂಚ್ ಇದ್ದರೆ ಅದನ್ನು ಬಿಡಿಸಿ ಲೂಸ್ ಮಾಡಿ ಹಾಕ್ಬೋದು. ಆದರೆ ಮೆಟೀರಿಯಲ್ ಇಲ್ಲದಿದ್ದರೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಮೆಟೀರಿಯಲ್ ಕೂಡ ಇಲ್ಲ, ಒಳಗಡೆ ಬಿಡಿಸುವ ಅಂದರೆ ತುಂಬಾ ಟೈಟ್ ಆಗುತ್ತೆ. ಸೊ ಅವ್ರು ಏನು ಮಾಡಿದ್ರಂದರೆ, ಆ ಬ್ಲೌಸಸ್ ಎಲ್ಲ ಅವ್ರದ್ದು ಓಲ್ಡ್ ಬ್ಲೌಸಸ್ ಏನಿತ್ತು ನೋಡಿ, ಆ ಬ್ಲೌಸಸನ್ನು ನನಗೆ ತಂದು ಕೊಟ್ಟಿದ್ರು. ನಿಮ್ಮ ಹತ್ರ ಕೂಡ ಓಲ್ಡ್ ಬ್ಲೌಸಸ್ ಇರ್ಬೋದು, ಫಿಟ್ಟಿಂಗ್ ಇಶ್ಯೂ ಇರ್ಬೋದು, ಅಥವಾ ಟೈಟ್ ಆಗ್ತಿರ್ಬೋದು, ಸ್ಟಿಚ್ ಹೋಗಿರ್ಬೋದು. ಕೆಲವರು ವರ್ಕಿಗೆಲ್ಲ ಕೊಟ್ಟರೆ ತುಂಬ ಟೈಮಿಂದ ಹಾಕದಿದ್ದರೆ ಕಲರ್ ಫೇಡ್ ಆಗಿರುತ್ತೆ, ಎಲ್ಲವೂ ಪ್ರಾಬ್ಲಮ್ ಇರುತ್ತೆ. ಸೊ ಆ ಟೈಮಲ್ಲಿ ಹೇಗೆ ನೀವು ಹಳೆ ಬ್ಲೌಸಿಗೆ ಒಂದು ಹೊಸ ರೂಪ ಕೊಡ್ಬೋದು ಒಂದು ಬೇರೆ ಮಟೀರಿಯಲಿಂದ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡುವಂತ ಅಂದ್ಕೊಂಡಿದ್ದೇನೆ. ಸೊ ನನ್ನ ರಿಲೇಟಿವ್ ಅವ್ರದ್ದು ಕೆಲವು ಬ್ಲೌಸನ್ನು ನಾನು ಅವರಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೇನೆ. ಹೋಪ್ ನಿಮಗೆ ಕೂಡ, ನಿಮ್ಮಲ್ಲಿ ಕೂಡ ಹಳೆಯ ಬ್ಲೌಸಸ್ ತುಂಬ ಇರ್ಬೋದು, ಹಾಕದೆ ಒಳಗಿಟ್ಟು ಆ ಸ್ಯಾರಿ ಕೂಡ ವೇಸ್ಟ್ ಆಗ್ತಿರ್ಬೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ನೀವಿಲ್ಲಿ ಬ್ಲೌಸ್ನ ಕಂಡೀಷನ್ ನೋಡ್ಬೋದು. ಇದು ಒಂದು ಪ್ಯೂರ್ ಬನಾರಸಿ ಸಿಲ್ಕ್ ಸ್ಯಾರಿಯ ಬ್ಲೌಸ್. ಸುಮಾರು 20 ಇಯರ್ಸ್ ಓಲ್ಡ್ ಸ್ಯಾರಿಯ ಬ್ಲೌಸ್ ಇದು. ಮದುವೆಯ ಸ್ಯಾರಿ, ನಾವು ಸಡೋ ಅಂತ ಹೇಳ್ತೀವಿ. ಅದರ ಬ್ಲೌಸ್ ಜರಿ ಮಾತ್ರ ಒಳ್ಳೆ ಕಂಡೀಷನಲ್ಲಿ ಇದೆ. ಆದರೆ ಇಲ್ಲಿ ನೋಡ್ಬೋದು ಕಲರ್ ಫೇಡ್ ಆಗಿದೆ. ಮತ್ತು ಜರಿ ಮೇಲೆ ನೋಡಿ ಸರಿ ಉಂಟು, ಕೆಳಗಡೆ ಥ್ರೆಡ್ಸ್ ಎಲ್ಲ ಹೋಗಿದೆ. ಬ್ಲೌಸ್ ಅಂತೂ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ. ಅವರು 2-3 ಸಲ ಡ್ರೈ ಕ್ಲೀನಿಕ್ಗೆ ಕೊಟ್ಟರು, ಅದರ ಕಂಡೀಷನ್ ಇನ್ನೂ ವರ್ಸ್ಟ್ ಆಗಿ ಬಂದಿದೆ. ಹುಕ್ಸ್ ಎಲ್ಲ ಹೋಗಿದೆ, ಫಿಟ್ಟಿಂಗ್ ಪ್ರಾಬ್ಲಮ್ ಉಂಟು. ಇದು ಹಾಕುವ ಕಂಡೀಷನಲ್ಲಂತೂ ಇಲ್ಲ. ಇದಕ್ಕೆ ಸ್ವಲ್ಪ ಮೇಕ್ ಓವರ್ ಕೊಡುವ ಇವತ್ತು. ಸೊ ಫಸ್ಟ್ ನಾನು ಹೋದದ್ದು ಫ್ಯಾಬ್ರಿಕ್ ಸೋರ್ಸಿಂಗಿಗೆ. ಈ ಬ್ಲೌಸನ್ನು ಇಟ್ಕೊಂಡು ಹೋದೆ. ಇದಕ್ಕೆ ಮ್ಯಾಚ್ ಆಗುವಂತಹ ಒಳ್ಳೆ ಬನಾರಸಿ ಸಿಲ್ಕ್ ಫ್ಯಾಬ್ರಿಕ್ ಸಿಗುತ್ತಾ ಹುಡುಕಿದೆ, ನನಗೆ ಸಿಗಲಿಲ್ಲ. ಮತ್ತು ನಾನು ಪ್ಯೂರ್ ಸಿಲ್ಕಲ್ಲಿ ತಗೊಂಡೆ. ಆದರೆ ಇದಕ್ಕೆ ಕಲರ್ ಹುಡುಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿ ಹೋಯಿತು. ಯಾಕೆಂದರೆ ಮರೂನ್ ಅಂತ ಹೇಳಿದರೆ ಒಂದು ರಾಶಿ ಆಪ್ಷನ್ಸ್ ಇರುತ್ತೆ, ಎಕ್ಸಾಕ್ಟ್ ಕಲರ್ ಮ್ಯಾಚ್ ಮಾಡೋದೇ ಒಂದು ದೊಡ್ಡ ಕೆಲಸ. ನನಗೆ ಮತ್ತು ರಾ ಸಿಲ್ಕಲ್ಲಿ ಸಿಕ್ಕಿತ್ತು, ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅದು. ಮತ್ತು ಹುಡುಕಿ ಹೇಗೋ ಫೈನಲಿ ಮರೂನಲ್ಲಿ ಸಿಕ್ಕಿತು ನನಗೆ ಮೆಟೀರಿಯಲ್. ಇದು ಇನ್ನೊಂದು ಬ್ಲೌಸ್ ಪರ್ಪಲ್ ಕಲರ್, ಅದಕ್ಕೂ ಕೂಡ ಬೇಕಿತ್ತು. ಅದು ಬ್ಲೌಸ್ ಟೈಟ್ ಆಗುತ್ತೆ, ಫಿಟ್ಟಿಂಗ್ ಇಶ್ಯೂ ಉಂಟು ಅದಕ್ಕೋಸ್ಕರ. ಸೊ ಯಾವುದಕ್ಕೆಲ್ಲ ಏನೆಲ್ಲ ಪರ್ಚೇಸ್ ಮಾಡಲಿಕ್ಕುಂಟು, ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು, ಲೈನಿಂಗ್ ಆಗಿರ್ಬೋದು, ಕೆಲವರು ಹ್ಯಾಂಡ್ ವರ್ಕ್ ಕೇಳ್ತಾರೆ, ಎಲ್ಲದಕ್ಕೂ ನಾನು ನೋಡಿ ಲಿಸ್ಟ್ ಮಾಡಿ ತಗೊಂಡೋಗಿದ್ದೀನಿ. ಇಲ್ಲಿ ಮೆಟೀರಿಯಲ್ ಸಿಕ್ಕಿತ್ತು, ಅದು ಕರೆಕ್ಟ್ ಮ್ಯಾಚ್ ಆಗ್ತದೆ ಗೊತ್ತಿಲ್ಲ, ಅದಕ್ಕೆ ಈಗ ಹ್ಯಾಂಡ್ ವರ್ಕ್ ಇಟ್ಟು ನೋಡಬೇಕು. ಫೈನಲಿ ಶಾಪಲ್ಲಿ ಸಿಕ್ಕಿತ್ತು, ಐ ಹೋಪ್ ಮ್ಯಾಚ್ ಆಗುತ್ತೆ. ಇಷ್ಟು ಪರ್ಚೇಸ್ ಆಯಿತು, 5 ಮಟೀರಿಯಲ್. $1,250 ಪರ್ ಮೀಟರ್. ಇದು ಓನ್ಲಿ 1,250. ಇದೊಂದು ಬ್ಲೌಸ್ ಹೊಲಿದ್ರೆ ಆಯಿತು, ಸ್ಯಾರಿ ಯಾವ್ದು ಬೇಕಾದರೆ ಹಾಕ್ಬೋದು. ಚೆಂದ ಉಂಟು ಇದು, ಫುಲ್ ವರ್ಕ್ ನೋಡಿ,
ಇಷ್ಟ ಆಯಿತು. ಸುಬಿತಾನೆ ಬೇರೆ ಉಂಟಾ ಕಲರ್? ಬರ್ಂಟ್ ಆರೆಂಜ್ ಎಲ್ಲ ಉಂಟು. ಇದು ಸಿ ದಿಸ್ ಒನ್ ಕಲರ್ ಥಿಯರಿ. ಈ ಕಲರ್ ನೋಡಿ. ಫೈನಲಿ ಮ್ಯಾಚಿಂಗ್ ಫ್ಯಾಬ್ರಿಕ್ ಸಿಕ್ಕಿತು. ನೆಕ್ಸ್ಟ್ ಟಾಸ್ಕ್ ಬಂದುಬಿಟ್ಟು ಅದಕ್ಕೆ ಲೇಸ್ ಇಡೋದಾ ಹ್ಯಾಂಡ್ ವರ್ಕ್ ಇಡೋದಾ ಅಂತ ಕನ್ಫ್ಯೂಷನಲ್ಲಿದೆ. ಅದಕ್ಕೆ ನಾವು ಫಸ್ಟ್ ಲೇಸಲ್ಲಿ ನೋಡುವ, ಎಕ್ಸಾಕ್ಟ್ ಸೇಮ್ ಸಿಕ್ಕಿದರೆ ಅದನ್ನೇ ಇಡುವ ಅಥವಾ ಏನಾದರೂ ಬೇರೆ ಆಪ್ಷನನ್ನು ಮಾಡಬೇಕಾಗತ್ತೆ. ಬಿಕಾಸ್ ಆ ಬ್ಲೌಸನ್ನು ನೋಡಿದರೆ ಅದರ ಬಾರ್ಡರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಕಂಪ್ಲೀಟ್ಲಿ ಅದೇ ಇಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಹುಡುಕ್ತಾ ಇದ್ದೆ. ಈ ರೀತಿ ಹ್ಯಾಂಡ್ ವರ್ಕ್ ಲೇಸ್ಗಳು ಕೂಡ ಸಿಗುತ್ತೆ ಈಗ, ಬಟ್ ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ನಾವು ಪರ್ಚೇಸ್ ಮಾಡಿ ತಂದು ಕಸ್ಟಮರಿಗೆ ಕೊಟ್ಟು ಎಲ್ಲ ಆಗುವಾಗ ಮತ್ತೆ ಇಷ್ಟು ರೇಟ್ ಆಗುತ್ತಾ ಸ್ಟಿಚಿಂಗ್ಗೆ ಅಂತ ಹೇಳುವಾಗ ನಮಗೂ ಬೇಜಾರಾಗುತ್ತೆ. ಅದರಲ್ಲೂ ಡಿಸ್ಕೌಂಟ್ ಕೇಳಿದರೆ ಮತ್ತೆ ಹೇಳೋದೇ ಬೇಡ. ಸೊ ಇದು ಪ್ರಾಬ್ಲಮ್ ಇಲ್ಲ, ನನ್ನ ರಿಲೇಟಿವ್ಗೆ ಇದ್ದದ್ದು. ಆದರೆ ಕೆಲವು ಸಲ ಕ್ಲೈಂಟ್ ವಿಷಯದಲ್ಲಿ ಹಾಗೆ ಆಗುತ್ತೆ. ಸೊ ನಾವು ಶಾಪ್ ಮಾಡಿದ್ದು ಇಲ್ಲೇ ಪರಾಗ್ ಇದಿರೋದು ಹಂಪನಕಟ್ಟದಲ್ಲಿ. ನೋಡಿ, ಇಷ್ಟು ಲೇಸನ್ನು ನಾನು ಪರ್ಚೇಸ್ ಮಾಡಿ ಬಂದಿದ್ದೇನೆ. ಇದು ನನ್ನ ಬೇರೆ ಪ್ರಾಜೆಕ್ಟ್ಸಿಗೆ, ಆ ಪ್ರಾಜೆಕ್ಟಿಗಲ್ಲ. ನಿಮ್ಮ ಜೊತೆ ಶೇರ್ ಮಾಡೋಣ ಇದೇ ವಿಡಿಯೋದಲ್ಲಿ ಅಂತ ಅಂದ್ಕೊಂಡೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಲೇಸಸ್, ಗೋಲ್ಡಲ್ಲಿ ರೋಸ್ ಗೋಲ್ಡ್, ವೈಟ್, ಪರ್ಪಲ್, ರೆಡ್, ಡಿಫ್ರೆಂಟ್ ಕಲರಲ್ಲಿ. ಹಾರ್ಡ್ಲಿ ಕೆಲವು 1 ಮೀಟರ್ ಉಂಟು, ಕೆಲವು 1.5 2 ಹಾಗೆಲ್ಲ ಮಿಕ್ಸಲ್ಲಿ ತಗೊಂಡು ಬಂದಿದ್ದೇನೆ, ಯಾವುದಕ್ಕಾದರೂ ಯೂಸ್ ಆಗ್ತದೆ ಅಂತ. ಸೊ ಕೆಲವು ಕಟ್ ಪೀಸಸ್ ಕೂಡ ಸಿಕ್ಕಿದ್ರಲ್ಲಿ ಕಡಿಮೆ ಬೆಲೆಗೆ, ಅದನ್ನು ಕೂಡ ನಾನಿಲ್ಲಿ ತಗೊಂಡು ಬಂದಿದ್ದೇನೆ. ನೀವಿಲ್ಲಿ ನೋಡ್ಬೋದು ವೆರೈಟಿ ಆಫ್ ಲೇಸಸ್ ಇನ್ ಡಿಫ್ರೆಂಟ್ ಕಲರ್ಸ್. ಇದೆಲ್ಲ ನಾನು ತಗೊಂಡು ಬಂದಕ್ಕಂಥ ಫ್ಯಾಬ್ರಿಕ್ಸ್. ಶಾಡೋ ಬ್ಲೌಸ್ 2 ಇತ್ತು ಸ್ಟಿಚ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ 2 ಕೂಡ ಡಿಫ್ರೆಂಟ್ ಶೇಡ್ಸ್ ಆಫ್ ಮರೂನ್. ಸೊ ಅದಕ್ಕೆ ಫ್ಯಾಬ್ರಿಕ್, ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕನ್ನು ಇಟ್ಕೊಂಡು ಬಂದೆ. ನೆಕ್ಸ್ಟ್ ಬಂದ ತಕ್ಷಣ ಈ ಬ್ಲೌಸನ್ನು ಇಟ್ಕೊಂಡು ಕೂತೆ. ಫುಲ್ ಅದರದ್ದು ಸ್ಟಿಚ್ ಎಲ್ಲ ಬಿಡಿಸ್ಬೇಕೀಗ ಮೇಲಿಂದ ಕೆಳಗೆ. ಬಾರ್ಡರ್ ಮಾತ್ರ ಇಲ್ಲಿ ಯೂಸ್ ಆಗೋದು. ಇನ್ನೊಂದು ವಿಷಯ ಅಂದರೆ ಇದಕ್ಕೆ ಬಾರ್ಡರ್ ಇರೋದು ಕೈಗೆ ಮಾತ್ರ ಆಯಿತಾ, ಸ್ಲೀವ್ಸ್ ಪಾರ್ಟಿಗೆ ಮಾತ್ರ ಬಾರ್ಡರ್ ಇದೆ. ಬ್ಯಾಕ್ ಡಿಸೈನ್ಗೆ ಯಾವುದೇ ಬಾರ್ಡರ್ ಇಲ್ಲ. ಬ್ಯಾಕ್ ಡಿಸೈನಲ್ಲಿ ಬಾರ್ಡರ್ ಇದ್ದರೆ ಅದನ್ನು ರೀಪರ್ಪಸ್ ಮಾಡ್ಬೋದು, ರಿಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಯಾವುದೇ ಬಾರ್ಡರ್ ಇಲ್ಲ. ಸೊ ಅದಕ್ಕೋಸ್ಕರ ಈ ಸ್ಲೀವ್ಸಲ್ಲಿ ಏನಿದೆ ಅದನ್ನಾದರೂ ರಿಟೇನ್ ಮಾಡಿ ಹೊಸದಾಗಿ ಸ್ಟಿಚ್ ಮಾಡೋ ಬ್ಲೌಸಿಗೆ ಅದನ್ನು ಅಟ್ಯಾಚ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಸ್ಟಿಚಸ್ ಎಲ್ಲ ಬಿಡಿಸಿ ಆದಮೇಲೆ ನನಗೆ ಒಳ್ಳೆ ಬಾರ್ಡರ್ ಅಂತ ಸಿಕ್ಕಿದ್ದು ಇಷ್ಟೇ. ಮತ್ತು ಸೈಡ್ ಎಲ್ಲದು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿತ್ತು. ಈ ಬಾರ್ಡರನ್ನು ಹಾಗೆ ಉಳಿಸಿಕೊಂಡು ಹೊಸ ಬ್ಲೌಸು ಹೊಲಿಯೋದು ಇದು ಕೊಡ್ಬೋದಾ, ಸಾಕಾಗ್ಬೋದಾ ಅಂತ ಅಂದ್ಕೊಂಡೆ. ಇದೆಲ್ಲ ಬೇರೆ ಮಟೀರಿಯಲ್ಸ್, ಮ್ಯಾಚಿಂಗ್ ಬ್ಲೌಸಸ್. ಇದು ಕೂಡ ಓಲ್ಡ್ ಬ್ಲೌಸಸ್ಸಿಗೆ ನೀವು ಲುಕ್ ಕೊಡಲಿಕ್ಕೆ ಅಂತ ಪರ್ಚೇಸ್ ಮಾಡಿದ್ದು. ಸೊ ಇದೆಲ್ಲ ಬಾರ್ಡರ್ ಈಗ ತೆಗೆದು ಈ ಕಂಡೀಷನಿಗೆ ಬಂದಿದೆ ಬ್ಲೌಸ್. ಈಗ ನೀವು ನೋಡ್ತಿರೋದು ಇನ್ನೊಂದು ಬ್ಲೌಸ್ ನೋಡಿ. ಇದು ಕೂಡ ಸಡೋ ಬ್ಲೌಸ್, ಅದರದ್ದು ಸೈಡ್ ಬಾರ್ಡರ್ಸ್ ಮಾತ್ರ ತೆಗೆದೆ. ಇದು ಕೂಡ ಬ್ಲೌಸ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ. ಇದೆಲ್ಲ ತೆಗೆದಲ್ಲಾದಮೇಲೆ ಐ ಸ್ಟಾರ್ಟೆಡ್ ವಿತ್ ಸ್ಟಿಚಿಂಗ್ ಪ್ರೊಸೆಸ್. ಬಾರ್ಡರನ್ನು ಹೊಸ ಬ್ಲೌಸಿಗೆ ಸ್ಟಿಚ್ ಮಾಡುವಾಗ ಪ್ರತಿ ಹೊಲಿಗೆಯಲ್ಲಿ ತುಂಬ ಜಾಗರೂಕರಾಗಿರಬೇಕು. ಯಾಕೆಂದರೆ ಬಾರ್ಡರ್ ತುಂಬಾ ಹಳೆದ್ದು. ನೋಡಿ, ಇದಕ್ಕೆ ನಾನು ಬಾರ್ಡರ್ ಅಟ್ಯಾಚ್ ಮಾಡಿ ಸ್ವಲ್ಪ ಹ್ಯಾಂಡ್ ವರ್ಕ್ ಕೂಡ ಕೊಟ್ಟಿದ್ದೇನೆ, ಸ್ವಲ್ಪ ಲುಕ್ ಆಗಿ ಚಂದವಾಗಿ ಕಾಣಲಿ ಅಂತ. ಬಿಕಾಸ್ ಬಾರ್ಡರ್ ತುಂಬಾ ಸಪೂರ ಸಿಕ್ಕಿತ್ತು. ಆ್ಯಂಡ್ ದಿಸ್ ಈಸ್ ಅ ಫೈನಲ್ ಲುಕ್ ಆಫ್ ದ ಬ್ಲೌಸ್. ಹೇಗಿದೆ ಅಂತ ನಂಗೆ ತಿಳಿಸಿ. ಆ್ಯಕ್ಚುಲಿ ಬ್ಲೌಸಿದ್ದು ವೀಡಿಯೋಸ್ ಮಾಡಿಟ್ಟಿದ್ದೆ, ಎಲ್ಲಿ ಮಿಸ್ ಆಗಿದೆ ನಂಗಂತೂ ಗೊತ್ತಿಲ್ಲ. ಫೈನಲ್ ಇಮೇಜ್ ಸಿಕ್ಕಿತ್ತು ನಿಮಗೆ ತೋರಿಸಲಿಕ್ಕೆ. ಸೊ ನೆಕ್ಸ್ಟ್ ಇದೊಂದು ಬ್ಲೌಸ್ ಪ್ರಾಜೆಕ್ಟ್ ಇತ್ತು. ಇದು ಕೂಡ ಹಾರ್ಡ್ಲಿ 12-15 ಇಯರ್ಸ್ ಓಲ್ಡ್ ಬ್ಲೌಸ್ ಅಂತ ಹೇಳಿದರು. ಇದರದ್ದು ಕೂಡ ಬಾರ್ಡರನ್ನು ರಿಟೇನ್ ಮಾಡಿ ಹೊಸದಾಗಿ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕಿತ್ತು. ಸೊ ಇದರದ್ದು ಬಾರ್ಡರ್ ಅಂತೂ ಒಳ್ಳೆ ಕಂಡೀಷನಲ್ಲಿತ್ತು ಆಯಿತಾ. ಅಂದರೆ ಕಲರ್ ಏನು ಫೇಡ್ ಆಗಿರಲಿಲ್ಲ, ಒಳ್ಳೆಯದಾಗಿತ್ತು. ಆದರೆ ಬ್ಲೌಸ್ ಫಿಟ್ಟಿಂಗ್ ಇಶ್ಯೂ ಇತ್ತು. ಯಾಕೆಂದರೆ ತುಂಬಾ ಓಲ್ಡ್ ಆ್ಯಂಡ್ ಸ್ಟಿಚಿಂಗ್ ಪ್ಯಾಟರ್ನ್ ನೀವು ನೋಡ್ಬೋದು ಓಲ್ಡ್ ಆಗಿತ್ತು. ಅದಕ್ಕೆ ಕೂಡ ಸಿಮಿಲರ್ ಫ್ಯಾಬ್ರಿಕ್ ಸಿಕ್ಕಿತು. ಅದರಲ್ಲೀಗ ಇದಕ್ಕೆ ಕೂಡ ಒಂದು ಬ್ಲೌಸ್ ಸ್ಟಿಚ್ ಮಾಡುವ. ಈ ಬ್ಲೌಸ್ ಅಂತೂ ಫೈನಲಿ ಹೀಗೆ ಕಾಣ್ತಾ ಉಂಟು. ಈ ಪ್ಯಾಟರ್ನ್ ಅವರಿಗೆ ಬೇಕಿತ್ತು, ಸೊ ಅದೇ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡಿ ಕೊಟ್ಟಿದ್ದೇನೆ. ಆ್ಯಂಡ್ ದಿಸ್ ಇಸ್ ದ 3rd ಬ್ಲೌಸ್, ಗ್ರೀನ್ ಕಲರ್. ಇದರಲ್ಲಂತೂ ಯಾವುದೇ ಬಾರ್ಡರ್ ಗಿಡರ್ ಏನಿರಲಿಲ್ಲ, ಅದಕ್ಕೆ ಲೇಸಸ್ ಇಟ್ಟು ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ. ಇಂಥದ್ದು ಸ್ಟಿಚ್ ಮಾಡಿದಂಥ ಕೆಲವು ಬ್ಲೌಸಸ್ ವೀಡಿಯೋಸ್, ಫೋಟೋಸ್ ನಾನಿಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಯಾವ ಬ್ಲೌಸ್ ಡಿಸೈನ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸಿ.
ಸೊ ಇದು ನಾನು ರೀಸೆಂಟ್ಲಿ ಡಿಸೈನ್ ಮಾಡಿದಂತಹ ಒಂದು ಬೇಬಿ ಗರ್ಲ್ ಫ್ರಾಕ್. ಇದು ಹೇಗಿದೆ ಅಂತ ಕೂಡ ನನಗೆ ತಿಳಿಸಿ. ರೀಸೆಂಟಾಗಿ ಬಂದಂಥ ಆರ್ಡರ್ ಅಂದರೆ ಇದು ಕೂಡ ತುಂಬ ಓಲ್ಡ್ ಬ್ಲೌಸ್. ಇದಕ್ಕೆ ಆಲ್ಮೋಸ್ಟ್ 15 ಇಯರ್ಸ್ ಜಾಸ್ತಿ ಆಯಿತು. ಆದರೆ ಇದರದ್ದು ಶಾರ್ಟ್ ಸ್ಲೀವ್ಸ್, ಬ್ಲೌಸ್ ಕಂಡೀಷನ್ ಎಲ್ಲ ಹೋಗಿದೆ ನೋಡ್ಬೋದು. ಕಲರ್ ಫೇಡ್ ಆಗಿದೆ, ಫಿಟ್ಟಿಂಗ್ ಇಶ್ಯೂ ಉಂಟು. ಬಟ್ ಇದರ ಬಾರ್ಡರ್ ಅಂತೂ ಕಲರ್ ಫೇಡ್ ಆಗಲಿಲ್ಲ, ಏನಿಲ್ಲ, ಒಳ್ಳೆ ಕಂಡೀಷನಲ್ಲಿತ್ತು. ಸೊ ಅದಕ್ಕೆ ನನಗೆ ಇದನ್ನು ಕ್ಲೈಂಟ್ ತಂದು ಕೊಟ್ಟರು. ಇದಕ್ಕೆ ಮ್ಯಾಚಿಂಗ್ ಫ್ಯಾಬ್ರಿಕ್ ಅವರೇ ತಂದು ಕೊಟ್ರಾಯ್ತಾ. ಇದರ ಬಾರ್ಡರ್ ಉಂಟಲ್ಲ, ಹೊಸ ಸಾರಿಯ ಬಾರ್ಡರ್ ಹೇಗಿರುತ್ತೆ ನೋಡಿ ಹಾಗೇನಿತ್ತು, ಒಳ್ಳೆ ಕಂಡೀಷನಲ್ಲಿತ್ತು. ಅದಕ್ಕೆ ಫಸ್ಟ್ ಸ್ಟಿಚಸ್ ಎಲ್ಲ ಬಿಡಿಸಿದ್ರೆ ಸ್ಲೀವ್ ಶಾರ್ಟ್ ಇತ್ತು, ಬಾರ್ಡರ್ ಇಷ್ಟೇ ಅವೈಲೇಬಲ್ ಇತ್ತು. ಸೊ ನೋಡಿ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ನಾನು ಕಟ್ ಮಾಡಿ ಇದನ್ನು ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದೆ. ಇವರಿಗೆ ಯಾವುದೇ ಹ್ಯಾಂಡ್ ವರ್ಕ್, ಲೇಸ್ ವರ್ಕ್ ಬೇಡ ಅಂತ ಹೇಳಿದರು. ಜಸ್ಟ್ ದ ನ್ಯೂ ಪ್ಲೇನ್ ಮರೂನ್ ಮಟೀರಿಯಲ್ ಆ್ಯಂಡ್ ಓಲ್ಡ್ ಬ್ಲೌಸಿನ ಬಾರ್ಡರ್ ಇಟ್ಟು ಮಾಡಬೇಕಂತ ಹೇಳಿದರು. ಸೊ ಅದಕ್ಕೋಸ್ಕರ ಈ ರೀತಿ ಸ್ಲೀವ್ ಡಿಸೈನನ್ನು ಇಟ್ಟಿದ್ದೇನೆ. ಬ್ಲೌಸ್ ಅಂತೂ ಫುಲ್ ಪ್ಲೇನ್ ಆಗಿದೆ. ಸ್ಲೀವ್ಸಿಗೆ ಮತ್ತು ಬ್ಯಾಕ್ ಪಾರ್ಟಿಗೆ ಅದೇ ಬಾರ್ಡರನ್ನು ಇಟ್ಟು ಸ್ಟಿಚ್ ಮಾಡಿದ್ದೇನೆ. ಇದು ಪ್ಯಾಡೆಡ್ ಬ್ಲೌಸ್, ನೀವು ನೋಡ್ಬೋದು. ಫಿನಿಶಿಂಗ್ ಅಂತೂ ಬ್ಯೂಟಿಫುಲ್ ಆಗಿ ಬಂದಿದೆ. ಈ ಬ್ಲೌಸ್ ನಿಮಗೆ ಇಷ್ಟ ಆಯಿತಾ ನಂಗೆ ತಿಳಿಸಿ. ನನಗಂತೂ ಈ ಬ್ಲೌಸಿನ ಬಾರ್ಡರ್ ಅಂತೂ ತುಂಬಾ ಇಷ್ಟ ಆಯಿತು. ಈ ಪ್ಯಾಡೆಡ್ ಬ್ಲೌಸ್ ಅಂತ ಹೇಳಬೇಕಿದ್ರೆ ಇನ್ನೊಂದು ನೆನಪು ಬಂತು ನನಗೆ. ಕೆಲವರು ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ, ಆದರೆ ಬ್ಲೌಸ್ ಮನೆಗೆ ತಂದ ಮೇಲೆ ಅನಿಸ್ತದೆ, ಇದಕ್ಕೂ ನಾನು ಕಪ್ಸ್ ಇಡಬೇಕಿತ್ತು ಅಂತ. ಸೊ ಅಂಥವರಿಗೆ ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೇನೆ ನಾನು. ಇದು ನಾನೊಂದು ರೀಸೆಂಟಾಗಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್. ಇವರು ಕೂಡ ಅಷ್ಟೇ ಬಾರ್ಡರ್ ವರ್ಕ್ ಇಡಲಿಕ್ಕೆ ಹೇಳಿದರು. ಸೊ ಅದಕ್ಕೆ ನೋಡಿ ನೆಕ್ಕಿಗೆ ಫುಲ್ ಬಾರ್ಡರ್ ವರ್ಕ್ ಇಟ್ಟು ಸ್ವಲ್ಪ ಹ್ಯಾಂಡ್ ವರ್ಕ್ ಫ್ಲವರ್ಸ್ ಮಾಡಿದ್ದೇನೆ. ನೀವು ನಿಮ್ಮ ಟೈಲರ್ ಹತ್ರ ಹೇಳಿ ಈ ರೀತಿ ಮಾಡ್ಬೋದು. ನಿಮಗೆ ಪರ್ಫೆಕ್ಟ್ ಆಗಿರುವ ಕಪ್ಸನ್ನು ತೆಕ್ಕೊಂಡು ಅದಕ್ಕೆ ಪ್ರೆಸ್ ಬಟನಿಂದ ಹೀಗೆ ಡಿಟ್ಯಾಚಬಲ್ ಕಪ್ಸನ್ನು ನಿಮ್ಮ ಬ್ಲೌಸಿಗೆ ಯಾವುದೇ ಸ್ಟಿಚ್ ಮಾಡಿ ಆಗಿರುವಂಥ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಬೋದು. ಸೊ ಇಟ್ ಈಸ್ ಅ 2-in-1 ಆಪ್ಷನ್. ಸೊ ನಿಮಗೆ ಈ ಟಿಪ್ ಯೂಸ್ಫುಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಈಗ ಅನಿಸ್ತು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಮರೀದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂಥದೇ ಒಳ್ಳೆ ಸೇವಿಂಗ್ ಟಿಪ್ಸ್, ಫ್ಯಾಷನ್ ಟಿಪ್ಸ್ ಬೇಕಾದರೆ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳ ಜೊತೆಗೆ. ಹಾಗಾದರೆ ಈಗಲೇ ಕಬಟ್ಟಲ್ಲಿ ಹುಡುಕಿ ಹಳೆ ಯಾವುದೋ ನಿಮ್ಮ ಫೇವ್ರೆಟ್ ಸಾರಿ ಬ್ಲೌಸ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ರೀಕ್ರಿಯೇಟ್ ಮಾಡಿ ಆಯಿತಾ. ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ. ಅಲ್ಲಿ ತನಕ ಸೇಫ್ ಆಗಿರಿ, ಹೆಲ್ದಿ ಆಗಿರಿ. ಬಾಯ್ ಬಾಯ್.